ಯುವ ಕೊರಿಯೋಗ್ರಾಫರ್ ಆಗಿದ್ದ ಕಿರಣ್ ಕೋಟ್ಯನ್ ಅವರ ಮುಂದಾಳತ್ವದಲ್ಲಿ 1994ರಲ್ಲಿ ಮೂಡಬಿದ್ರೆಯ ಮೊದಲ ಡ್ಯಾನ್ಸ್ ತರಬೇತಿ ಕೇಂದ್ರವಾಗಿ ಸ್ಥಾಪನೆಗೊಂಡಿರುವ ಟಾಪ್ ಎಂಟರ್ಟೈನರ್ಸ್ ಡ್ಯಾನ್ಸ್ ಅಕಾಡೆಮಿಯ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿದ್ದು, ಈ ನಿಟ್ಟಿನಲ್ಲಿ ಡಿಸೆಂಬರ್ 29ರಂದು ರಿದಮ್ ಸಾಂಸ್ಕೃತಿಕ ನೃತ್ಯೋತ್ಸವ ಕಾರ್ಯಕ್ರಮವು ಸ್ವರಾಜ್ ಮೈದಾನದಲ್ಲಿ ನಡೆಯಲಿದೆ ಎಂದು ಟಾಪ್ ಎಂಟರ್ಟೈನರ್ಸ್ ಡ್ಯಾನ್ಸ್ ಅಕಾಡೆಮಿಯ ಆಡಳಿತ ನಿರ್ದೇಶಕ ರೂಪೇಶ್ ಕುಮಾರ್ ತಿಳಿಸಿದ್ದಾರೆ. ಅವರು ಮೂಡುಬಿದ್ರೆ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಮೂಡುಬಿದ್ರೆ ಸಹಿತ ಕಾರ್ಕಳ, ಬೇಣೂರು, ಬುಜರೆ, ಧರ್ಮಸ್ಥಳ, ಕೊಯ್ಯೂರು, ಬೈಪಾಡಿ, ನಾರಾಬೆ, ಸಿದ್ದಕಟ್ಟೆ ಮತ್ತು ಎಡಪದ ಊರುಗಳಲ್ಲಿ ಈ ಕೇಂದ್ರಗಳು ಕಾರ್ಯಾಚರಿಸುತ್ತಿದ್ದು, ಇಲ್ಲಿ ಸುಮಾರು 1,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ತರಬೇತಿಯನ್ನ ಪಡೆಯುತ್ತಿದ್ದಾರೆ. ಅಲ್ಲದೆ ಇದರ ಜೊತೆಗೆ ಆಯ್ದ 12 ಶಾಲೆಗಳಲ್ಲಿ 3,000ಕ್ಕೂ ಮಿಕ್ಕಿದ ವಿದ್ಯಾರ್ಥಿಗಳು ಬೇರೆ ಬೇರೆ ವಿಭಾಗದ ನೃತ್ಯ ಪಟುಗಳನ್ನಾಗಿ ರೂಪಿಸಲಾಗಿದೆ. ಇನ್ನು ಸಂಜೆ 5 ಗಂಟೆಗೆ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿದೆ. ರಿದಮ್ ಕಾರ್ಯಕ್ರಮದಲ್ಲಿ ನಡೆಯುವ ಪೊಲೀಸ್ ಉಪನಿರೀಕ್ಷಕ ದೇಜಪ್ಪ, ಉದ್ಯಮಿಗಳಾದ ಮೇಘನಾಥ್ ಶೆಟ್ಟಿ, ಅಬ್ದುಲ್ಲಾ ಲಾಪುತ್ತಿಗೆ, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುದರ್ಶನಂ, ಕರ್ನಾಟಕ ಕರಾವಳಿಯ ಕೊರಿಯೋಗ್ರಾಫರ್ ಅಸೋಸಿಯೇಷನ್ ಅಧ್ಯಕ್ಷ ರಾಜೇಶ್ ಕಣ್ಣೂರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ರಾತ್ರಿ 7:30ಕ್ಕೆ ನಡೆಯುವ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯಲ್ಲಿ ಶಾಸಕ ಉಮಾನಾಥ್ ಕೋಟ್ಯಾನ್, ಮಾಜಿ ಸಚಿವರುಗಳಾದ ಕೆ. ಅಭಯ ಚಂದ್ರ ಜೈನ್, ಅಮರನಾಥ್ ಶೆಟ್ಟಿ, ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾ ಮೋಹನ್ ಆಳ್ವಾ, ಎಜೆ ಆಸ್ಪತ್ರೆಯ ಅಧ್ಯಕ್ಷ ಡಾ ಪ್ರಶಾಂತ್ ಮರ್ಲಾ, ಟಾಪ್ ಎಂಟರ್ಟೈನರ್ಸ್ನ ಸ್ಥಾಪಕಾಧ್ಯಕ್ಷ ಕಿರಣ್ ಕೋಟ್ಯನ್ ಭಾಗವಹಿಸಲಿದ್ದಾರೆ ಎಂದರು. 29 ಡಿಸೆಂಬರ್ ಶನಿವಾರ ಸರಿಯಾಗಿ 6 ಗಂಟೆಗೆ ನಮ್ಮದು ಇನಾಗ್ರೇಷನ್ ನಡೀಲಿಕ್ಕಿದೆ ಸಂಸ್ಥೆಯ. ಹಾಗೆ ಇದಕ್ಕೆ ಮುಖ್ಯ ಅತಿಥಿಯಾಗಿ ಮೇಘನಾಥ್ ಶೆಟ್ಟಿ, ಆಮೇಲೆ ಶ್ರೀ ತೇಜಪ್ಪ, ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಮೂಡುಬಿದ್ರೆ ಠಾಣೆ, ಹಾಗೆ ಉದ್ಯಮಿ ಅಬುಲಾಲ ಹುತ್ತಿಗೆ, ಆಮೇಲೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುದರ್ಶನ್ ಅವರು, ಹಾಗೆ ನಮ್ಮೊಟ್ಟಿಗೆ ರಾಜೇಶ್ ಕಣ್ಣೂರು ಕೂಡ ಈ ಕಾರ್ಯಕ್ರಮಕ್ಕೆ ಇದ್ದಾರೆ. ಹಾಗೆ ನಂತರ ನಮ್ಮದು ನೃತ್ಯ ಸಂಸ್ಥೆಯ ನೃತ್ಯಗಳು ನಡೀತಾ ಇರ್ತವೆ. ಹರೀಶ್ ಪುಂಜ ಶಾಸಕರು ಬೆಳ್ತಂಗಡಿ ಅವರು ಬರ್ತಾ ಇದ್ದಾರೆ. ಆಮೇಲೆ ಮಿಥುನ್ ರೈ ಅಧ್ಯಕ್ಷರು ಜಿಲ್ಲಾ ಯುವ ಕಾಂಗ್ರೆಸ್ ಬರ್ತಾ ಇದ್ದಾರೆ. ಮತ್ತು ಕಾರ್ಯಕ್ರಮ ನಡೀತಾ ಇರುವಾಗ ನಾವು ನಮ್ಮ ತುಳು ಚಲನಚಿತ್ರರಂಗದ ವಿಶೇಷ ಸೆಲೆಬ್ರಿಟಿ ಬರಲಿಕ್ಕಿದ್ದಾರೆ. ಈ ಸಂದರ್ಭ ಕರ್ನಾಟಕ ಕರಾವಳಿ ಕೊರಿಯೋಗ್ರಾಫರ್ ಅಸೋಸಿಯೇಷನ್ ಅಧ್ಯಕ್ಷ ರಾಜೇಶ್ ಕಣ್ಣೂರು ಮತ್ತು ಟಾಪ್ ಎಂಟರ್ಟೈನರ್ಸ್ನ ಸ್ಥಾಪಕಾಧ್ಯಕ್ಷ ಕಿರಣ್ ಕೋಟ್ಯಾನ್ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಪ್ರೇಮಶ್ರೀ, ವಿ4 ನ್ಯೂಸ್ 24/7 ಮೂಡುಬಿದ್ರೆ.